ಜಿಲ್ಲೆಯಲ್ಲಿ ಭತ್ತದ ಕೃಷಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 5,000 ಎಕರೆ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ ಮಾಡುವ ಬಗ್ಗೆ ಯೋಜನೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಪುತ್ತೂರು ತಾಲೂಕು ಪಂಚಾಯತ್ನ ಕಿರು ಸಭಾಂಗಣದಲ್ಲಿ ಕೃಷಿ ಸಂಬಂಧಿತ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ಅಧಿಕಾರಿಗಳಿಂದ ಹಡಿಲು ಬಿದ್ದ ಭೂಮಿಗಳ ಗುರುತಿಸುವಿಕೆಯ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಚಿವರು ಹಡಿಲು ಬಿದ್ದಿರುವ ಕಂದಾಯ ಇನ್ನಿತರ ಭೂಮಿಯನ್ನು ಗುರುತಿಸಿ ಅವುಗಳಲ್ಲಿ ಗದ್ದೆ ನಾಟಿ ಮಾಡುವ ಬಗ್ಗೆ ರೈತರಿಗೆ ಪ್ರೇರಣೆ ನೀಡುವಂತೆ ಕೃಷಿ, ತೋಟಗಾರಿಕೆ ಮತ್ತು ಕೃಷಿ ಸಂಬಂಧಿತ ಇತರ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಹಡಿಲು ಬಿದ್ದಿರುವ ಕಂದಾಯ ಪ್ರದೇಶ, ನೆರೆಪೀಡಿತ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭತ್ತ ಕೃಷಿ ಬೆಳೆಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಸಚಿವರು ಈ ಭಾಗದ ಕೃಷಿಕರಿಗೆ ಅಧಿಕಾರಿಗಳು ಸಮರ್ಪಕ ಮಾಹಿತಿಯೊಂದಿಗೆ ಪ್ರೋತ್ಸಾಹ ನೀಡಬೇಕು, ಅವರ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಸುಮಾರು 5,000 ಎಕರೆಯಷ್ಟು 5,000ಕ್ಕೂ ಮಿಕ್ಕಿದ ಎಕರೆಯಷ್ಟು ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಡಿಲು ಭೂಮಿಯಾಗಿರುವುದನ್ನು ಮೇಲ್ನೋಟಕ್ಕೆ ನಮಗೆ ಬಂದಿರುವಂಥ ಮಾಹಿತಿಗಳು 5,000 ಮಿಕ್ಕಿ 5,000 ಆಗುತ್ತೆ. ಪ್ರತಿ ಕ್ಷೇತ್ರವಾರು ಆಯಾ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ ಮಾಡಬೇಕು, ಅದಕ್ಕೆ ಬೇಕಾದಂಥ ಉತ್ತೇಜನ ಕೊಡಬೇಕು ಅಂತ ಯೋಚನೆ ಮಾಡಿ ನಾನು ಎಲ್ಲ ಶಾಸಕರಿಗೆ ಮಾತಾಡ್ತಾ ಇದ್ದೇನೆ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಡಿಕೆ ಕೃಷಿ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಸುಮಾರು 51 ಎಕರೆ ಗುರುತಿಸಲಾಗಿದೆ. ಇನ್ನೊಂದು ಆಗಿಸ ಬಿಟ್ಟರೆ ಮತ್ತು ಹೆಚ್ಚಾಗುವ ಗುರುತಿಸಲಾಗಿದೆ. ಇವುಗಳನ್ನು ನಮ್ಮೆಲ್ಲ ಡಿ ಡಿ ಅವರು ನಮ್ಮ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಸಂಜಯ್ ಮಠದವರ ಸಮಕ್ಷಮ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳು ಮತ್ತು ಬಿತ್ತನೆ ಬೀಜ, ನೇಜಿ ತಯಾರು ಮಾಡುವುದು, ಉಳುಮೆಗೆ ಸಂಬಂಧಪಟ್ಟಂಥದ್ದು ಮತ್ತು ಯಾರು ಮೂಲ ಕೃಷಿಕರಿದ್ದಾರೆ ಅವರ ಸಹಭಾಗಿತ್ವ ಅಥವಾ ಅವರ ಸಹಕಾರ ತಗೊಂಡು ಎಲ್ಲರೂ ಒಟ್ಟಾಗಿ ಇದು ಮಾಡಬೇಕು ನಮ್ಮ ಇಲಾಖೆಯವರನ್ನು ತೀರ್ಮಾನ ಮಾಡಿದ್ದೇವೆ. ನಿಶ್ಚಯವಾಗಿ 51 ಎಕರೆಗೂ ಮೀರಿರುವಂಥ ಈ ಪ್ರದೇಶವನ್ನು ಭತ್ತದ ಕೃಷಿ ಮಾಡೋದ್ರ ಬಗ್ಗೆ ಗಮನ ಕೊಡ್ತೇವೆ. MF4 ಅನ್ನುವಂಥ ಒಂದು ಉತ್ತಮ ತಳಿಯ ಬೀಜ ಬೇರೆ ಕಡೆ ಇವತ್ತು ಕಡಿಮೆ ಇದೆ, ಕೊರತೆ ಇದೆ, ನಮ್ಮಲ್ಲಿದೆ. ಅದು ಇದಕ್ಕೆ ಸಾಕುವಷ್ಟು ಅದನ್ನೇ ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಮಗೆ ಈ ಹಡಿಲು ಭೂಮಿಯನ್ನು ಕೃಷಿ ಭೂಮಿಯಾಗಿ ಮತ್ತು ಭತ್ತದ ಬೆಳೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಒಂದು ಚಾಲನೆ ಕೊಡೋದಕ್ಕೋಸ್ಕರ ನಮಗೆ ತಪ್ಪಿದೆ. ನಾವು ಇದರಲ್ಲಿ ಯಶಸ್ವಿಯಾಗಿದ್ದೇವೆ. ಸಭೆಯಲ್ಲಿ ಶಾಸಕ ಸಂಜೀವ ಮಠಂದೂರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸೀತಾ ಉಪಸ್ಥಿತರಿದ್ದರು.